ಸೊ ಈ ಒಂದು ಮೋಟೋವನ್ನು ನಾನು ಇಟ್ಕೊಂಡು ಯಾರೆಲ್ಲ ಹೆಂಗಸರಿದ್ದಾರೆ, ಯಾಕಂದರೆ ಹೆಂಗಸರು ತುಂಬ ಕಷ್ಟದಲ್ಲಿದ್ದಾರೆ. ಲಾಸ್ಟ್ ಟೈಮ್ ಸಂದರ್ಭದಲ್ಲಿ ಈ ವೈನ್ ಶಾಪ್ಸ್ ಬಾರ್ಗಳನ್ನೆಲ್ಲ ಕ್ಲೋಸ್ ಮಾಡಿದ್ರು. ಖಂಡಿತವಾಗಿ ಹೆಂಗಸರಿಗೆ ಒಂದು ನೆಮ್ಮದಿ ಇತ್ತು. ಯಾಕೆಂದರೆ ಗಂಡ ಅವನು ದುಡಿಲಿಲ್ಲ ಅಂತಾದರೂ ಕುಡಿತಾ ಇರಲಿಲ್ಲ, ಅಲ್ಪ ಸ್ವಲ್ಪ ಇದ್ದ ಹಣ ಮನೆಗೆ ಅಂತ ಖರ್ಚು ಮಾಡ್ತಾ ಇದ್ದ. ಬಟ್ ಈ ಸಂದರ್ಭದಲ್ಲಿ ಲಾಕ್ಡೌನ್ ಅಲ್ಲಿ ಖಂಡಿತವಾಗಿ ಹೆಂಗಸರು ತುಂಬಾ ಕಷ್ಟ ಅನುಭವಿಸಿರ್ತಾರೆ. ಗಂಡಸರು ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ, ಅದನ್ನು ಕುಡಿತಾರೆ, ಕುಡಿದು ಮನೆಗೆ ತಂದು ಏನು ಹಾಕುದಿಲ್ಲ. ಎಷ್ಟೋ ಜನ ಗಂಡಸರು ಹಾಗೆ ಇದ್ದಾರೆ, ಎಲ್ಲರೂ ಅಂತ ನಾನು ಹೇಳುವುದಿಲ್ಲ. ಯಾವುದೇ ಸಿಚುವೇಶನ್ ಇರಲಿ, ಎಷ್ಟೇ ಬಲಿಷ್ಠರಿರಲಿ ಎದುರು, ಆದರೆ ಒಂದು ಮಹಿಳೆಗೆ ಒಂದು ನ್ಯಾಯ ಸಿಕ್ಕಬೇಕು ಅಂತಾದರೆ ನಾನು ಏನು ಹೋರಾಟ ಮಾಡಲಿಕ್ಕೂ ಸಿದ್ಧ. ಸೊ ಇದಕ್ಕಿಂತ ಮೊದಲು ಎಷ್ಟೋ ಹೋರಾಟಗಳನ್ನು ಮಾಡಿದ್ದೇನೆ. ಸೊ ಹೆಂಗಸರಿಗೆ ಅದು ಈ ಪುರುಷರ ಇದನ್ನ ಸ್ವಲ್ಪ ಎದುರು ಹಾಕೊಂಡ್ರ ಅಂತ ಅದು ಗೊತ್ತಿಲ್ಲ ನನಗೆ. ನೋಡಿ, ನಾವು ಪುರುಷ ಪ್ರಧಾನ ಸಮಾಜದಲ್ಲಿ ಇರುವಾಗ ಆಟೋಮ್ಯಾಟಿಕ್ ಅದೆಲ್ಲ ಇದ್ದ ವಿಷಯವೇ. ಮತ್ತು ನನ್ನನ್ನು ನಾನು ಎಂಪವರ್ಡ್ ವಿಮೆನ್ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತು ನಾನು ಇಂಡಿಪೆಂಡೆಂಟ್ ಆಗಿದ್ದೇನೆ, ಸ್ವಾಭಿಮಾನಿ ಆಗಿದ್ದೇನೆ. ಸೊ ನಾನು ನನ್ನನ್ನು ಎಂಪವರ್ ವಿಮೆನ್ ಅಂತ ಅಂದ್ಕೊಳ್ತೇನೆ. ಸೊ ನಾನು ಎಂಪವರ್ ಆಗಿದ್ದಾಗ ನನ್ನಾಗಿರುವ ಎಷ್ಟೋ ಜನ ಮಹಿಳೆಯರಿಗೆ ನಾನು ಶಕ್ತಿ ಆದರೆ ಅವರು ಎಂಪವರ್ ಆಗ್ತಾರೆ.